ಇದಾದ ನಂತರ ಕೆಲವು ವ್ಯಕ್ತಿಗಳು ಯಾವುದೋ ಒಂದು ಜಾಗದಲ್ಲಿ ಕೂತು ಸಾಮಾಜಿಕ ಜಾಲತಾಣಗಳಲ್ಲಿ ಯುವಕರಿಗೆ ಉದ್ರೇಕಿಸುವಂಥ ಬೇರೆ ಬೇರೆ ರೀತಿ ಪ್ರೇರೇಪಣೆ ನೀಡುವಂಥ ಕೆಲಸಗಳು ಏನು ಮಾಡ್ತಾಯಿದ್ವು ಅವ್ರನ್ನ ಈಗಾಗಲೇ ನಾವು ಐಡೆಂಟಿಫೈ ಮಾಡಿ ಅವರಿಗೆ ಒಂದು ರೌಂಡು ಎಚ್ಚರಿಕೆ ನೀಡುವಂತಹ ಪೊಲೀಸ್ ನೋಟಿಸ್ನ ಕಳಿಸಿದ್ದೇವೆ. ಆ ನೋಟಿಸ್ನಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದೇವೆ, ನಿಮ್ಮ ನಂಬರಿಂದ ಈ ಥರ ಬರ್ತಾ ಇದೆ, ನೀವು ಯಾರು ಅಂತ ನಮಗೆ ಗೊತ್ತಿದೆ, ಇದನ್ನು ನಿಲ್ಲಿಸಿ. ಬೇರೆ ಯಾರೋ ಫಾರ್ವರ್ಡ್ ಮಾಡಿದರೆ ಅದು ನಿಂತ್ಕೊಳ್ಬೇಕು. ಮತ್ತೆ ಈ ಕೆಲಸದಲ್ಲಿದ್ದರೆ ಇದು ಯಾವ ಕಲಂಗಳ ಅನ್ವಯ ಇದು ಶಿಕ್ಷಾರ್ಹ ಅಪರಾಧ ಆಗ್ತದೆ ಕಾನೂನು ಚೌಕಟ್ಟಿನಲ್ಲಿ ಅಂತ ಸಹ ನಾವು ಅವ್ರಿಗೆ ತಿಳಿದು ಮುಗಿಸ್ಕೊಳ್ತೀವಿ. ಅದಾದ ನಂತರ ತಾವು ನೋಡ್ತಾ ಇರೋ ಹಾಗೆ ಇವತ್ತು ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ನಗರದಾದ್ಯಂತ ನಾವು ಡಿಪ್ಲಾಯ್ಮೆಂಟ್ ಮಾಡಿದ್ದೇವೆ. ಏನು ಪ್ರಾಹಿಬಿಟರಿ ಆರ್ಡರ್ಸ್ ಇದೆ ಅದನ್ನು ಸಾರ್ವಜನಿಕರಿಗೆ ತಿಳಿ ಹೇಳೋ ಪ್ರಕಾರ ಎಂಟೈರ್ ಸಿಟಿಯಲ್ಲಿ ಅನೌನ್ಸ್ಮೆಂಟ್ಸ್ ನೀಡ್ತಾ ಇದೆ. ಇದನ್ನು ತಾವೇ ನೋಡ್ತಾ ಇದ್ದೀರಾ, ಎಲ್ಲ ಕಡೆ ಪಬ್ಲಿಕ್ ಅನೌನ್ಸ್ಮೆಂಟ್ಸ್ ನಾವು ಮಾಡ್ತಾ ಇದ್ದೀವಿ. ಪ್ರಮುಖವಾದ ಬೀದಿಗಳಲ್ಲಿ ಜಂಕ್ಷನ್ಗಳಲ್ಲಿ ಡಿಸ್ಪ್ಲೇ ಬೋರ್ಡ್ ಸಹ ನಾವು ಹಾಕಿದ್ದೇವೆ. ಈ ರೀತಿ 144 ಇದೆ, ದಯಮಾಡಿ ಯಾರು 4ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಸೇರಬಾರ್ದು, ಯಾವುದೇ ರೀತಿ ಸಾರ್ವಜನಿಕ ಸಂಚಾರಕ್ಕಾಗಲಿ ಆಸ್ತಿಪಾಸ್ತಿಗಳಿಗಾಗಲಿ ತಾವು ಧಕ್ಕೆ ತರಬಾರ್ದು. ಇದಾದ ಮೇಲೆ ಯಾರಾದರೂ ಬಂದರೆ, ಈಗ ನಾನು ಹೇಳಿದ ಹಾಗೆ ಮುಸ್ಲಿಂ ಸೆಂಟ್ರಲ್ ಕಮಿಟಿಯವರೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರು ಒಬ್ಬರಲ್ಲಿಂದ ಒಂದು ಈ ಎಕ್ಸ್ಪ್ರೆಷನ್ ಆಫ್ ದೇರ್ ಐಡಿಯಾಸ್ ಮಾಡೋದಕ್ಕೆ ಅವರು ಬೇರೆದೇ ಒಂದು ಸ್ವರೂಪದಲ್ಲಿ ಅವ್ರು ಮಾಡೋರಿದ್ದಾರೆ. ಅವರು ಸ್ಪಷ್ಟವಾಗಿ ತಿಳಿಸ್ತಾರೆ, ಅದು ಬಿಟ್ಟು ಬೇರೆ ಯಾರು ಬಂದರೂ ಅವರ ಪ್ರತಿನಿಧಿಗಳಲ್ಲ. ಹಾಗಾಗಿ ನಾವು ಅವ್ರಿಗೆ ಸ್ಪಷ್ಟವಾಗಿ ನಾವು ಬೇರೆ ಯಾವುದೇ ಈ ರೀತಿ ಸ್ವಹಿತಾಸಕ್ತಿಯಿಂದ ಬರೋರನ್ನ ನಾವು ಯಾವುದೇ ಒಂದು ಸಮುದಾಯದ ಪ್ರತಿನಿಧಿಗಳು ಅಂತ ನಾವು ಪರಿಗಣಿಸಲಿಕ್ಕೆ ಆಗೋದಿಲ್ಲ. ನಾವು ಅವರಿಗೆ ಸ್ಪಷ್ಟವಾಗಿ ಸಾಕಷ್ಟು ಅವಕಾಶಗಳು ಕೊಟ್ಟು ತಿಳುವಳಿಕೆ ಕೊಟ್ಟು ಎಲ್ಲ ರೀತಿಯ ಭಾಳ ತಾಳ್ಮೆಯಿಂದ ಕೆಲಸ ಮಾಡಬೇಕು. ಸಾರ್ವಜನಿಕರೊಂದಿಗೆ ಬಹಳ ಸೌಜನ್ಯತೆಯಿಂದ ವರ್ತಿಸಬೇಕು. ಓನ್ಲಿ ಅಪಾನ್ ಇನ್ಸ್ಟ್ರಕ್ಷನ್ಸ್ ವಿಲ್ ಆಕ್ಟ್. ಸಾರ್ವಜನಿಕರೊಂದಿಗೆ ಬಹಳ ತಾಳ್ಮೆಯಿಂದ ಎಲ್ಲ ಬ್ರೀಫಿಂಗ್ ಆಗ್ತದಲ್ಲ, ಒಳ್ಳೆ ಕೆಲಸ ಮಾಡಬೇಕು. ಸರಿ